on! ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೂಡಿಪಾಡಿ ಇವರ ನೇತೃತ್ವದಲ್ಲಿ ಪಥ ಸಂಚಲನ ಕಾರ್ಯಕ್ರಮ. ನಾಟಕೀಯ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಎಲ್ಲರೂ ಎದ್ದು ನಿಂತುಕೊಂಡು ನಾಟಕೀಯತೆಗೆ ಧ್ವನಿಯಾಗಬೇಕು. ಅಲ್ಲಿರುವ NCC ಸ್ಕೌಟ್ ಅಂಡ್ ಗೈಡ್ಸ್ ಇದೀಗ ನಾಟಕೀಯತೆಯೊಂದಿಗೆ ಅಧಿಕೃತವಾಗಿ ಉದ್ಘಾಟನಾ ಸಮಾರಂಭ ನೆರವೇರುತ್ತೆ. ನಾಟಕೀಯತೆ जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡಿ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪುಣ್ಯ, ಪಂಪಲ ಕುಮಿಪತಿ ಕನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ್, ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡಿ, ಡಂಕಣ ಜಕಣರ ನೆಚ್ಚಿನ ಬೀಡಿ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕೃತಜ್ಞತೆಗಳು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ರಾಷ್ಟ್ರ ಕವಿಯ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸುವ ಮುನ್ನ ಹೊರಭಾಗದಲ್ಲಿ ನಿಂತಿರುವ NCC, NSS ಮತ್ತು ಸ್ಕೌಟ್ ಅಂಡ್ ಗೈಡ್ಸ್ ದಯವಿಟ್ಟು ಒಳಕ್ಕೆ ಬರಬೇಕು ಅನ್ನುವಂಥದ್ದು ಮಾನ್ಯ ಶಾಸಕರ ಸೂಚನೆ. ದಯವಿಟ್ಟು ಎಲ್ಲ ಮಕ್ಕಳನ್ನ ಕೂಡ ಅದೇ ರೀತಿ ಲೈನ್ ಅಲ್ಲಿ ಒಳಗೆ ನರೇಶ್ ಪ್ಲೀಸ್ ಎಲ್ಲ ಮಕ್ಕಳು ಒಳಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಅದೇ ರೀತಿ ಪುತ್ತೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಉಮಾನಾಥ ಶೆಟ್ಟಿ ಪೆರ್ನೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ದಯವಿಟ್ಟು ಎಲ್ಲ ಎನ್ಸಿಸಿ ಸ್ಟೂಡೆಂಟ್ಸ್ ಒಳಬನ್ನಿ, ಸ್ಕೌಟ್ ಅಂಡ್ ಗೈಡ್ಸ್ ಇದ್ದವರು ಕೂಡ ಒಳಕ್ಕೆ ಬರಬೇಕು ಅನ್ನುವಂಥದ್ದು ಮಾನ್ಯ ಶಾಸಕರ ಸೂಚನೆ. ದಯವಿಟ್ಟು ಆಸನವನ್ನ ಸ್ವೀಕಾರ ಮಾಡಬಹುದು. ಆದಷ್ಟು ಬೇಗ ಬಂದು ಮುಂದೆ ಇರುವಂತ ಎಲ್ಲ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸರ್ವರನ್ನ ಸ್ವಾಗತಿಸಬೇಕು ಅನ್ನುವ ವಿನಂತಿ ಶ್ರೀಯುತ ಗುರುಪ್ರಸಾದ್, ಸದಸ್ಯ ಕಾರ್ಯದರ್ಶಿಗಳು, ನಗರ ಯೋಜನಾ ಪ್ರಾಧಿಕಾರ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಕರ್ನಾಟಕದ 3ನೇ ಅತಿ ಎತ್ತರದ ನೂತನ ಧ್ವಜಸ್ತಂಭ ಉದ್ಘಾಟನಾ ಸಮಾರಂಭ ಈ ದಿನ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ, ಈ ಧ್ವಜಸ್ತಂಭಕ್ಕೆ ಶಾಸಕರ ನಿಧಿ, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ನಿಧಿ ಹಾಗೂ ಪುತ್ತೂರು ನಗರಸಭೆ ನಿಧಿಯಿಂದ 1 ಕೋಟಿ ವೆಚ್ಚದಲ್ಲಿ ಈ ಒಂದು ನಮ್ಮ ಧ್ವಜಸ್ತಂಭ ನಿರ್ಮಾಣ ಆಗಿರುತ್ತೆ. ಈ ಧ್ವಜಸ್ತಂಭದ ಉದ್ಘಾಟನೆಗೆ ನಮ್ಮ ಸ್ಪೀಕರ್ ಸಾಹೇಬ್ರನ್ನ ಹಾಗೂ ಮಾನ್ಯ ಉಸ್ತುವಾರಿ ಸಚಿವರನ್ನ ನಾವು ಇನ್ವೈಟ್ ಮಾಡಿದ್ವಿ. ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ MLA ಶ್ರೀ ಅಶೋಕ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ. ಅವರಿಗೆ ನಮ್ಮ ಎಲ್ಲ ಸರ್ಕಾರಿ ಸಂಘದ ಕಚೇರಿ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ ಅಮಲಾ ರಾಮಚಂದ್ರ ಸರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆಯ ಆಯುಕ್ತರಿದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರುಗಳಾದಂಥ ನಮ್ಮ ಅನ್ವರ್ ಸರ್ ಹಾಗೂ ಲ್ಯಾನ್ಸಿ ಸರ್ ಮತ್ತು ನಿಹಾಲ್ ಅವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಉಮೇಶ್ ಸರ್ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ನಮ್ಮ ನಗರಸಭೆ ಆಗಮಿಸುತ್ತಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಗರಸಭೆಯ ನೌಕರರು ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಾರ್ವಜನಿಕರು ಇಲ್ಲಿ ಹಾಜರಿರ್ತಾರೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾಟ್ ಲೀಸ್ಟ್ ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲ NCC ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ನಮ್ಮ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರು ಕೂಡ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇಲ್ಲಿ ಸಾರ್ವಜನಿಕರು ನಮ್ಮ ಈ ಧ್ವಜಸ್ತಂಭವನ್ನು ಅನಾವರಣಕ್ಕೆ ಬಂದಿರ್ತಾರೆ, ಅವರು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರಾಸ್ತಾವಿಕ ಮಾತುಗಳು ಶ್ರೀಯುತ ಅಮಲಾ ರಾಮಚಂದ್ರ. ಅದಾದ್ಮೇಲೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಬಲೂನ್ ಆರಿ ಬಿಡುವ ಮೂಲಕ ನೂತನ ಎಲ್ಲ ಅತಿಥಿ ಬಂಧುಗಳಿಗೂ ಕೂಡ ಬಲೂನ್ ಹಸ್ತಾಂತರ ಮಾಡಿದ ಬಳಿಕ ನೇರವಾಗಿ ಇದನ್ನ ಹಾರಿ ಬಿಡುವ ಮೂಲಕ ನೂತನ ಧ್ವಜಸ್ತಂಭದ ಉದ್ಘಾಟನೆಯನ್ನ ನೆರವೇರಿಸಬೇಕು. ದಯವಿಟ್ಟು ಕೆಳಭಾಗಕ್ಕೆ ಬಂದು ಈ ಒಂದು ಕಾರ್ಯವನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳು ನೆರವೇರಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಎಲ್ಲರೂ ಎಟ್ ಎ ಟೈಮ್ ಇದನ್ನು ಹಾರಿ ಬಿಡುವ ಮೂಲಕ ಎಲ್ಲ ಪ್ರೇಕ್ಷಕ ಬಂಧುಗಳೇ ನಿಮ್ಮ ದೊಡ್ಡ ಕೆಚ್ಚಪಾಳೆಯೊಂದಿಗೆ ಕರ್ನಾಟಕದ 3ನೇ ಅತಿ ಎತ್ತರದ ಧ್ವಜಸ್ತಂಭ ಮಾನ್ಯ ಶಾಸಕರ ವಿಶೇಷ ಮುತುವರ್ಜಿಯೊಂದಿಗೆ ಈ ಭಾಗದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದರ ಉದ್ಘಾಟನೆಯು ಕೂಡ ನೆರವೇರಿದೆ. ಮಾನ್ಯ ಶಾಸಕರು ಬಲೂನ್ ಹಾರಿ ಬಿಡುವ ಮೂಲಕ ಉದ್ಘಾಟಿಸಿದ್ದಾರೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಭಿಮಾನದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಪುತ್ತೂರು ನಗರಸಭೆಯ ಆಯುಕ್ತರಾದ ಶ್ರೀಮತಿ ವಿದ್ಯಾ ಕಾಳೆಯವರೇ, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಅವರೇ, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು, ನನ್ನ ಸಹವರ್ತಿಗಳು, ಇಡೀ ನಗರ ಯೋಜನಾ ಪ್ರಾಧಿಕಾರದಲ್ಲಿ ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಿರುವಂತಹ ಲ್ಯಾನ್ಸಿ ಮಸ್ಕಲಿನಸ್ ಅವರೇ, ಅನ್ವರ್ ಕಾಸಿಮ್ ಅವರೇ, ನಿಹಾಲ್ ಶೆಟ್ಟಿ ಅವರೇ, ಪುತ್ತೂರಿನ ಗ್ಯಾರಂಟಿ ಯೋಜನಾ ಸಮಿತಿಯ
ಅಧ್ಯಕ್ಷರಾದಂತಹ ಉಮಾನಾಥ್ ಶೆಟ್ಟಿ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ನಾಗರಿಕ ಬಂಧುಗಳೇ, ಶಾಲಾ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪ್ರೀತಿಯ ಪುತ್ತೂರಿನ ಮಹಾಜನತೆಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತು ಪುತ್ತೂರಿನ ನೆಲ್ಲಿಕಟ್ಟೆಯ ಈ ಉದ್ಯಾನವನದಲ್ಲಿ ಕರ್ನಾಟಕದಲ್ಲಿಯೇ ಮೂರನೆಯ ಅತ್ಯಂತ ಎತ್ತರದ ರಾಷ್ಟ್ರಧ್ವಜ ಸ್ತಂಭವನ್ನು ಇವತ್ತು ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ನಮ್ಮೆಲ್ಲರ ಆಶಯದಂತೆ ಯಾರು ಈ ಧ್ವಜಸ್ತಂಭದ ಸ್ಥಾಪನೆಗೆ ಮೂಲ ಕಾರಣಕರ್ತರು, ಆ ಕಾರಣಕರ್ತರೇ ಆದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಇವತ್ತು ಇಲ್ಲಿಗೆ ಬಂದು ಈ ಧ್ವಜಾರೋಹಣವನ್ನು ನೆರವೇರಿಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಪುತ್ತೂರಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನಗೆ ಬಹಳ ಗುರುತರವಾದಂತಹ ಜವಾಬ್ದಾರಿಯನ್ನು ಅಶೋಕ್ ಕುಮಾರ್ ರೈ ಅವರು ವಹಿಸಿದ್ದರು. ಅವರ ಕಲ್ಪನೆಯ ಅನೇಕ ಕೆಲಸಗಳನ್ನು ಪುತ್ತೂರಿನಲ್ಲಿ ಸಾಕಾರಗೊಳಿಸಬೇಕು ಅನ್ನುವ ಉದ್ದೇಶದಿಂದಲೇ ಅವರು ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದರು ಅಂತ ನನಗೆ ಅನ್ನಿಸ್ತದೆ. ಅವರು ನೀಡುವ ಸಲಹೆ ಸೂಚನೆಗಳನ್ನು, ಅವರು ಕೊಡುವಂತಹ ಗೈಡೆನ್ಸನ್ನು ಮನದಲ್ಲಿ ಇಟ್ಟುಕೊಂಡು ಇಡೀ ಪುತ್ತೂರಿನ ಒಳಿತಿಗೆ ಯಾವುದೆಲ್ಲ ಕೆಲಸವನ್ನು ಮಾಡಬೇಕು ಅನ್ನುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ ಕೆಲಸ ಮಾಡ್ತದೆ. ಈ ನಿಟ್ಟಿನಲ್ಲಿ ನಾನು ಅಧ್ಯಕ್ಷನಾದ ಆರಂಭದಲ್ಲಿಯೇ ಅಶೋಕ್ ಕುಮಾರ್ ರೈ ಅವರು ಒಂದು ಮಾತು ಹೇಳಿದರು, ನಾವು ಪುತ್ತೂರಿನಲ್ಲಿ ಒಂದು ಬೃಹತ್ ರಾಷ್ಟ್ರಧ್ವಜದ ಸ್ತಂಭವನ್ನು ಸ್ಥಾಪನೆ ಮಾಡುವ ಅಂತ. ಅದಕ್ಕೆ ನಗರಸಭೆಯಿಂದ ಸುಮಾರು 45 ಲಕ್ಷ ರೂಪಾಯಿಗಳು, ನನ್ನ ಅನುದಾನದಿಂದ ಸುಮಾರು 25 ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದೇನೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಈ ಪ್ರಾಜೆಕ್ಟ್ಗೆ ನೀವು 35 ಲಕ್ಷ ರೂಪಾಯಿಗಳನ್ನು ನೀಡಬೇಕು ಅನ್ನುವ ಅವರ ಮಾತಿನಂತೆ ನಾವು ಕೂಡ ಇದಕ್ಕೆ 35 ಲಕ್ಷ ರೂಪಾಯಿಗಳನ್ನು ನಗರ ಯೋಜನಾ ಪ್ರಾಧಿಕಾರದಿಂದ ಇಟ್ಟಿದ್ದೆವು. ಬಂಧುಗಳೇ, ಇಡೀ ಇವತ್ತಿನ ಈ ಕಾರ್ಯಕ್ರಮ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇಡೀ ಪುತ್ತೂರಿನ ಇತಿಹಾಸದಲ್ಲಿ ಸದಾ ಕಾಲ ನೆನಪಿನಲ್ಲಿ ಇರಬೇಕಾದಂತಹ, ನೆನಪಿನಲ್ಲಿ ಉಳಿಯುವಂಥ ಈ ಕಾರ್ಯಕ್ರಮ. ಕೇವಲ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ಪ್ರಕ್ರಿಯೆ ಕೂಡ. ಒಂದು ಧ್ವಜಸ್ತಂಭವನ್ನು ಹೇಗೆ 3 ಸಂಸ್ಥೆಗಳು ಸೇರಿಕೊಂಡು ನಿರ್ಮಾಣ ಮಾಡಬಹುದು ಅನ್ನುವುದನ್ನು ಇವತ್ತು ಪುತ್ತೂರು ಇಲ್ಲಿಗೆ ತೋರಿಸಿದೆ. ನಗರಸಭೆ, ಯೋಜನಾ ಪ್ರಾಧಿಕಾರ ಮತ್ತು ಶಾಸಕರ ಅನುದಾನದಿಂದ ಹೇಗೆ 3 ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಒಬ್ಬರು ಶಾಸಕರು ಕೆಲಸ ಮಾಡ್ಬೋದು, ಹೇಗೆ ಊರಿನ ಅಭಿವೃದ್ಧಿಗಾಗಿ ಇಡೀ ವ್ಯವಸ್ಥೆಯನ್ನು ಹೇಗೆ ತನಗೆ ಪೂರಕವಾಗಿ, ಅಭಿವೃದ್ಧಿಗೆ ಪೂರಕವಾಗಿ ಬಳಸಿಕೊಳ್ಳಬಹುದು ಅನ್ನುವುದನ್ನು ಸಾಧಿಸಿ ತೋರಿಸಿದವರು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು. ಈ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಧ್ವಜಸ್ತಂಭವನ್ನು ಇಲ್ಲಿ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಪುತ್ತೂರಿನ ಅಭಿವೃದ್ಧಿ ಕಾರ್ಯ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಕೈಜೋಡಿಸಿಕೊಂಡು ಇನ್ನು ಮುಂದೆ ಕೂಡ ನಡೆಯುತ್ತದೆ. ಪುತ್ತೂರಿನಲ್ಲಿ ಇವತ್ತು ಸ್ಥಾಪನೆಯಾದ ಈ ರಾಷ್ಟ್ರಧ್ವಜ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಧ್ವಜ. ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನು ಕಟ್ಟಿಕೊಂಡು ನಡುವೆ ಅಶೋಕ ಚಕ್ರವನ್ನು ಇರುವಂತಹ ಈ ರಾಷ್ಟ್ರಧ್ವಜ ಈ ದೇಶದ ಏಕತೆಯ, ಈ ದೇಶದ ಅಖಂಡತೆಯ, ಈ ದೇಶದ ಸಾರ್ವಭೌಮತೆಯ ಪ್ರತೀಕ. ಇದು ಕಾಶ್ಮೀರದಿಂದ ತೊಡಗಿ ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆಯಲ್ಲಿಯೂ ಗೌರವವನ್ನು ಪಡೆಯುವಂತಹ ದೇಶದ ಸಮಗ್ರತೆಯ ಸಂಕೇತವಾದಂಥ ಈ ರಾಷ್ಟ್ರಧ್ವಜ ಒಂದು ಕಾಲದಲ್ಲಿ ನಮಗೆ ಅದನ್ನು ಹಾರಿಸಬೇಕು ಅಂತಾದರೆ ಬಹಳ ಕಷ್ಟ ಇತ್ತು. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ 1923ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಧ್ವಜ ಸತ್ಯಾಗ್ರಹ ಅಂತ ಒಂದು ಚಳುವಳಿ ನಡೀತದೆ. ಆ ಸಂದರ್ಭದಲ್ಲಿ ಧ್ವಜವನ್ನು ಸರ್ಕಾರಿ ಕಟ್ಟಡಗಳ ಮೇಲೆ ಹಾರಿಸುವಂಥ ಚಳುವಳಿಯನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅದು ತೆಗೆದುಕೊಳ್ತದೆ. ಎಲ್ಲೆಲ್ಲ ಧ್ವಜವನ್ನು ಹಾರಿಸ್ತಾ ಇದ್ರೋ ಅಲ್ಲೆಲ್ಲ ಪೊಲೀಸ್ ಕಾವಲು, ಪೊಲೀಸರು ಅವರಿಗೆ ಗುಂಡು ಹೊಡಿತಾ ಇದ್ದರು, ಲಾಠಿ ಚಾರ್ಜ್ ಮಾಡ್ತಾಯಿದ್ರು. ಆದರೆ ಬಹಳಷ್ಟು ಸಂಗ್ರಾಮದ ನಂತರ ಮಹಾತ್ಮ ಗಾಂಧೀಜಿಯವರ ಮತ್ತು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಈ ಧ್ವಜವನ್ನು ಇಲ್ಲಿ ಹಾರಿಸ್ತಾ ಇದ್ದೇವೆ.
ಪುತ್ತೂರಿನಲ್ಲಿ ಕೂಡ ಈ ಧ್ವಜ ಇವತ್ತು ಪುತ್ತೂರಿನ ಸಮಗ್ರತೆಯ ಭಾವೈಕ್ಯತೆಯ ಹಿಂದೂ ಮುಸ್ಲಿಂ ಕ್ರೈಸ್ತ ಸೌಹಾರ್ದತೆಯ ಸಂಕೇತವಾಗಿ ಈ ಧ್ವಜದ ಕಟ್ಟೆಯಲ್ಲಿ ಸದಾ ಹಾರಾಡುತ್ತಿರಲಿ ಮತ್ತು ಈ ಏನು ದೇಶಭಕ್ತಿಯ ಮತ್ತು ಪ್ರೀತಿ ವಿಶ್ವಾಸದ ಸೌಹಾರ್ದತೆಯ ಸಂದೇಶವನ್ನು ಈ ನಲ್ಲಿಕಟ್ಟೆ ಈ ಪಾರ್ಕ್ನಲ್ಲಿ ಸ್ಥಾಪಿತವಾದಂತಹ ಈ ಧ್ವಜಸ್ತಂಭ ಮತ್ತು ಈ ರಾಷ್ಟ್ರಧ್ವಜ ಸದಾ ಕಾಲಕ್ಕೂ ಎಲ್ಲಗಳಿಗೂ ಪಸರಿಸ್ತಿರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಆದರೆ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಬೇಕಾದ್ರೆ ನಮಗೆ ಅನೇಕ ಜನ ಸಹಕಾರವನ್ನು ನೀಡಿದ್ರು. ನಾನು ಅವರನ್ನು ನೆನೆಸಿಕೊಳ್ಳದೇ ಇದ್ದರೆ ತಪ್ಪಾಗ್ತದೆ. ಪುತ್ತೂರಿನ BO ಕಚೇರಿ ಮತ್ತು ಅದರ ಸಂಬಂಧಿಸಿದಂತಹ ಅಧಿಕಾರಿಗಳು, ಪುತ್ತೂರಿನ ಪೊಲೀಸ್ ಇಲಾಖೆ, ಪುತ್ತೂರಿನ ಮೆಸ್ಕಾಂ ಇಲಾಖೆ, ಅದರ ಜೊತೆಗೆ ಎಲ್ಲ ಅಧಿಕಾರಿ ವರ್ಗಗಳು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದಾಮೋದರ್ ಅವರು, ದಯಾನಂದ ರೈ ಅವರು ಹಾಗೂ ಚಕ್ರಪಾಣಿಯವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಪುತ್ತೂರಿನ ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಚಂದದ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ನಿಮಗೆಲ್ಲರಿಗೂ ಅತ್ಯಂತ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಮಾನ್ಯ ಅಮಳ ರಾಮಚಂದ್ರ ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ಮಾನ್ಯ ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಪುತ್ತೂರಿನಲ್ಲಿ 80 ಮೀಟರ್ ಉದ್ದದ ರಾಜ್ಯದಲ್ಲಿ 3ನೇ ಅತಿ ಎತ್ತರದ ರಾಷ್ಟ್ರ ಧ್ವಜದ ಸ್ತಂಭದ ಉದ್ಘಾಟನೆ ಕಾರ್ಯಕ್ರಮದ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರು ಆಗಿರುವಂಥ ಅಮಲ ರಾಮಚಂದ್ರ ಅವರೇ, ಪುತ್ತೂರು ನಗರಸಭೆಯ ಕಮಿಷನರ್ ಆಗಿರುವಂಥ ವಿದ್ಯಾ ಕಾಳೆ ಅವರೇ, ಪೂಡದ ಸದಸ್ಯರು ಆಗಿರುವಂಥ ಆತ್ಮೀಯರು ಆಗಿರುವಂಥ ಲ್ಯಾನ್ಸಿ ಮಸ್ಕರ್ ರೇಂಜರ್ಸ್ ಅವರೇ, ನಿಹಾಲ್ ಶೆಟ್ಟಿ ಅವರೇ, ಅನ್ವರ್ ಕಾಸಿಮ್ ಅವರೇ, ಪೂಡದ ಕಾರ್ಯದರ್ಶಿ ಆಗಿರುವಂಥ ಗುರುಪ್ರಸಾದ್ ಅವರೇ, ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದ ಉಮನಾಶ್ ಶೆಟ್ಟಿ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಪಕ್ಷದ ಪ್ರಮುಖರೇ, ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚಿನ ಸಮಯವನ್ನು ತಗೊಳ್ಳೋದಿಲ್ಲ. ಒಂದು ಸೈಡ್ನವರು ಬಿಸಿಲಲ್ಲಿದ್ದಾರೆ ಅಂತ ನಮಗೆ ಕಾಣ್ತದೆ, ಅದಕ್ಕೆ ನಾನು ಹೇಳಿದ್ದು ಬೇಗ ಬೇಗ ಮುಗಿಸಿ ಅಂತ. ಈ ಕಡೆಯವರಿಗೆ ಸ್ವಲ್ಪ ನೆರಳಿದೆ, ಆ ಕಡೆಯವರು ಫುಲ್ಲು ಬಿಸಿಲಲ್ಲಿದ್ದಾರೆ. ಇವತ್ತು ನಾನು ಯಾವಾಗಲೂ ಮಾತಾಡುವಾಗ ಹೇಳಲಿಕ್ಕುಂಟು, ಅಭಿವೃದ್ಧಿ ಅಂದರೆ ದಟ್ ಈಸ್ ಬೆಂಚ್ ಮಾರ್ಕ್ ಅಂತ. ಬಾಕಿದೆಲ್ಲ ಆಗ್ತದೆ, ಹೋಗ್ತದೆ, ನೆನಪಿರುವುದಿಲ್ಲ. ಆದರೆ ನಾವು ಇವತ್ತು ಉದ್ಘಾಟನೆ ಮಾಡಿರುವಂಥ ರಾಜ್ಯದ ಅತಿ ಎತ್ತರದ 3ನೇ ರಾಷ್ಟ್ರ ಧ್ವಜವನ್ನು ಇಲ್ಲಿ ಹಾರಿಸುವಂಥದ್ದು, ಇದು ಪುತ್ತೂರಿನಲ್ಲಿ ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಇದು ಮೊದಲ ಬಾರಿಗೆ ತಾಲೂಕು ಲೆವೆಲಲ್ಲಿ ಆಗ್ತಾ ಇರುವಂಥದ್ದು. ಇದು ಇತಿಹಾಸ. ಇದಕ್ಕೆ 40 ವರ್ಷದ ಆಯುಷ್ಯ ಇದೆ. ಇನ್ನು 40 ವರ್ಷದವರೆಗೆ ಪುತ್ತೂರಿನಲ್ಲಿ 380 ಫೀಟಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದವರು ಯಾರು ಅಂತ ಹೇಳಿದರೆ, ಅಶೋಕ್ ರೈ ಶಾಸಕರಾಗಿರುವಾಗ, ಅಮಲಚಂದ್ರ ಅವರು ಅಧ್ಯಕ್ಷರಿರುವಾಗ, ಈ ಸದಸ್ಯರು ಲ್ಯಾನ್ಸಿ ಮಸ್ಕರ್ ರೇಂಜರ್ಸ್, ನಿಹಾಲ್ ಶೆಟ್ಟಿ, ಅನ್ವರ್ ಕಾಸಿಮ್ ಅವರೆಲ್ಲ ಸದಸ್ಯರಾಗಿರುವಾಗಲೇ ಇದು ಮಾಡಿದ್ದು. ಇದು 40 ವರ್ಷ. ಇವರ ಹೆಸರನ್ನು ಯಾರಿಗೂ ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ದೇಶದ ಬಗ್ಗೆ ಪ್ರೀತಿಯನ್ನು ತೋರಿಸ್ತೀವಿ. ದೇಶದ ಬಗ್ಗೆ ಬರೀ ಮೈಕದಲ್ಲಿ ಪ್ರೀತಿಯನ್ನು ತೋರಿಸಿದರೆ ಖಂಡಿತ ಸಾಧ್ಯ ಅಲ್ಲ. ದೇಶದ ಬಗ್ಗೆ ಪ್ರೀತಿ ಎಲ್ಲಿ ತೋರಿಸ್ಬೇಕೆಂದರೆ ಹೃದಯದಲ್ಲಿ ತೋರಿಸಬೇಕು. ಮಕ್ಕಳಿಗೆ ಗೊತ್ತಾಗಬೇಕಿದ್ರೆ, ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕಿದ್ರೆ ಈ ಥರ ನಮ್ಮ ದೇಶದ ಧ್ವಜವನ್ನು ಎತ್ತರಕ್ಕೆ ಹಾರಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಯಾರ ವಿರೋಧಿಗಳಾಗಬೇಕು? ಈ ದೇಶವನ್ನು ಯಾರು ವಿರೋಧ ಮಾಡ್ತಾನ, ನಾವೆಲ್ಲ ಅವರಿಗೆ ವಿರೋಧಿಗಳಾಗಬೇಕು. ಈ ದೇಶವನ್ನು ನಾವು ಪ್ರೇಮದಲ್ಲಿ ನೋಡ್ತಾರೆ, ನಾವೆಲ್ಲ ಒಗ್ಗಟ್ಟಿಂದ ಬಾಳಬೇಕು. ಇದು ದೇಶದ ಸಂಕೇತ. ಎಲ್ಲ ಜಾತಿ ಮತ ಎಲ್ಲ ಇರ್ಬೋದು. ಅದು ದೇಶ ಇದ್ದರೆ ನಾವೆಲ್ಲ ಇರ್ಬೋದು, ದೇಶ ಇಲ್ಲದ್ರೆ ಯಾವುದೂ ಇರಲಿಕ್ಕಿಲ್ಲ. ಪುತ್ತೂರಿನಲ್ಲಿ ದೇಶ ಪ್ರೇಮ ಏನು ಎಂಬುದನ್ನು ತೋರಿಸಲಿಕ್ಕೆ ಇವತ್ತು ಈ
80 ಮೀಟರ್ ಉದ್ದದಲ್ಲಿ ದೇಶದ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ನಾವು ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನನ್ನ ಕನಸಿತ್ತು ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಒಂದು ರಾಷ್ಟ್ರಧ್ವಜವನ್ನು ಹಾರಿಸುವಂಥದ್ದು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡುವಂಥದ್ದು, ಬೀರಮಲಗುಡ್ಡೆಯನ್ನು ಅಭಿವೃದ್ಧಿ ಮಾಡುವಂಥದ್ದು, ಪುತ್ತೂರಿಗೆ ಇಂಡಸ್ಟ್ರಿಯನ್ನು ತರುವಂಥದ್ದು, ಪುತ್ತೂರಿಗೆ ಡ್ರೈನೇಜನ್ನು ಕೊಡುವಂಥದ್ದು, ಇದೆಲ್ಲ ನಮ್ಮ ಕನಸುಗಳು. ಆಲ್ ದೀಸ್ ಥಿಂಗ್ಸ್ ಆರ್ ಬೆಂಚ್ ಮಾರ್ಕ್ ವರ್ಕ್ಸ್. ಇದನ್ನು ಯಾರು ಇನ್ನೊಮ್ಮೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗೂ ಇನ್ನೊಂದು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಯಾರಿಗೂ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು 500 ವರ್ಷಗಳು ಹೋಗಲಿ, ಯಾವಾಗಲೂ ನಮ್ಮ ಪ್ರಮುಖರು ಹೇಮರಾಜ್ ಶೆಟ್ಟರು MS ಎಲ್ಲ ಹೇಳಿಕೊಂಡು ಇನ್ನು 500 ವರ್ಷ ಹೋಗಲಿ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮಾಡೋದು, ಶಾಸಕರಿದ್ದಾಗಲೇ ಮಾಡೋದು, ಸಿದ್ದರಾಮಯ್ಯನವರು CM ಆಗಿರುವಾಗಲೇ ಮಾಡೋದು, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಮಾಡಿದ್ದು. ಯಾರಿಗೂ ಮಾಡಲಿಕ್ಕೆ ಬೇರೆ ಆಗೋದಿಲ್ಲ. ಪಿಮ್ಸ್ ಅಂತ ಹೆಸರಿಟ್ಟಿದ್ದೀವಿ. ಅದಕ್ಕೆ ನಿನ್ನೆ ಮಡಿಕೇರಿಯ ಡೀನ್ ಬಂದಿದ್ದರು, ಮೆಡಿಕಲ್ ಕಾಲೇಜ್ ಡೀನು ಇಲ್ಲಿ ವಿಸಿಟ್ ಮಾಡಲಿಕ್ಕೆ, ಟೆಂಡರಿಗೆ ಕಲಿಸುವ ಮೊದಲು ಏನೆಲ್ಲ ಮಾಡಬೇಕು ಅಂತ. ಪಿಮ್ಸ್ ಅಂತ ಹೇಳಿದ್ರೆ ಏನು, ಪುತ್ತೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇನ್ನೊಂದು ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ನಿನ್ನೆ ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಹಾಗೆ ದೊಡ್ಡ ಬೋರ್ಡೆಲ್ಲ ಬೀಳಲಿಕ್ಕಿದೆ. ಇದು ಪುತ್ತೂರಿನ ಎದುರಿನಲ್ಲಿ ಆಗಿರುವಂಥ ಈ ದೊಡ್ಡ ಒಂದು ರಾಷ್ಟ್ರಧ್ವಜವನ್ನು ಇವತ್ತು ಅತ್ಯಂತ ಸಂತೋಷದಿಂದ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೆ ಸುಮಾರು 1 ಕೋಟಿ ರೂಪಾಯಿಗಳ ಅನುದಾನದಿಂದ ಇದನ್ನು ಮಾಡಲಾಗಿದೆ. 2400 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಧ್ವಜ ಇದೆ. ಈ ಧ್ವಜವನ್ನು ವರ್ಷಕ್ಕೆ 3 ಸಲ ಚೇಂಜ್ ಮಾಡಬೇಕಾಗ್ತದೆ. ಒಂದು ಧ್ವಜಕ್ಕೆ 40,000 ರೂಪಾಯಿ ದುಡ್ಡು ಇದೆ. ಈಗ ಅದನ್ನು 2 ಸಲ ಮೇಲೆ ಕೆಳಗೆ ತರುವ ಮುಖಾಂತರ ಅದರಲ್ಲಿ ಈಗ ಟ್ರಯಲ್ ಮಾಡ್ತಾರೆ. ಇವತ್ತು 2-3 ಸಲ ಅದನ್ನು ಕೆಳಗೆ ತಂದು ಮೋಟ್ರ್ ಎಲ್ಲ ಚೆಕ್ ಮಾಡಿ ಪುನಃ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿ ಫಿಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಪ್ರವಾಸೋದ್ಯಮ, ಇನ್ನು ಯಾರು ಕೂಡ ಬಂದರೂ ನಮಗೆ ಪ್ರವಾಸೋದ್ಯಮ ನಮ್ಮ ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಏನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿಗರು ಬರ್ತಾರೆ, ಅವರನ್ನು ನಾವು ಈ ಭಾಗಕ್ಕೆ ಕರೆತರುವಂಥ ಕೆಲಸವನ್ನು ಮಾಡಿದರೆ ಇವತ್ತು ಹೋಟೆಲಿನಿಂದ ಹಿಡಿದು ಟ್ಯಾಕ್ಸಿಯಿಂದ ಹಿಡಿದು ಎಲ್ರಿಗೂ ಉದ್ಯಮ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಬೀರಮಲಗುಡ್ಡೆಯನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪೂಡದ ಸದಸ್ಯರುಗಳೆಲ್ಲ ಇಲ್ಲಿದ್ದಾರೆ, ಅಧ್ಯಕ್ಷರು ಸದಸ್ಯರುಗಳಿದ್ದಾರೆ. ನಾನು ಅವರ ಹತ್ರ ಒಂದು ಮಾತು ಹೇಳಿದ್ದೆ, ನೀವು ಅಧ್ಯಕ್ಷರು ಸದಸ್ಯರು ಆಗಿದ್ರಿ, ಚೇರ್ ಬೆಚ್ಚ ಮಾಡಲಿಕ್ಕೆ ನೀವು ಹೋಗೋದಲ್ಲ, ಎಲ್ರಿಗೂ ನಾವು ಯಾರ್ಯಾರು ಇಲ್ಲಿ ಜವಾಬ್ದಾರಿ ತಗೊಂಡಿದ್ರೆ ಅವರಿಗೆಲ್ಲ ಹೇಳೋದು, ಚೇರ್ ಬೆಚ್ಚ ಮಾಡಲಿಕ್ಕೆ ಹೋಗೋದಲ್ಲ, ನೀವು ಅಲ್ಲಿ ಅಭಿವೃದ್ಧಿ ಮಾಡಬೇಕು, ಇಂಥ ಕೆಲಸಗಳನ್ನು ಮಾಡಿ ತೋರಿಸ್ಬೇಕು ಅಂತ. ಈಗ 2 ಸರ್ಕಲ್ಗಳನ್ನು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬುಲ್ವಾರಿನಲ್ಲಿ ಮತ್ತು ದರ್ಬೆಯಲ್ಲಿ ದೊಡ್ಡ ಸರ್ಕಲ್ ವೃತ್ತಗಳು ಮುಂದಿನ ದಿವಸಗಳಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ನಮ್ಮ ಮಹಾಲಿಂಗೇಶ್ವರ ದೇವರ ಕೆರೆ, ಅದರಲ್ಲಿ ಫೌಂಟೈನ್ ಮಾಡಲಿಕ್ಕೆ 2.5 ಕೋಟಿ ರೂಪಾಯಿಗಳು, ಅದನ್ನು ಕೂಡ ಪೂಡದಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟು FIR ನಿಮಗೆಲ್ಲ ಗೊತ್ತಿರ್ಬೋದು. ಅವರು ಬಂದ ನಂತರ ಇಲ್ಲಿ ಯಾರೆಲ್ಲ ಅನಧಿಕೃತ ಬಿಲ್ಡಿಂಗ್ಗಳು ಅರ್ಧದಲ್ಲಿತ್ತು, ಆ FIR ಅನ್ನು ಸರಿ ಮಾಡುವ ಮುಖಾಂತರ ಅದು ಕೂಡ ಜನರಿಗೆ ಅವಕಾಶವನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಕಟ್ ಕನ್ವರ್ಷನಲ್ಲಿ ಬಿದ್ದುಕೊಂಡಿದ್ದವರು, ಇದನ್ನೆಲ್ಲ ನಮ್ಮ ಸರ್ಕಾರ ಮಾಡುವಾಗ ಜನ ಎಷ್ಟು ಗುರುತಿಸ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೋ ವರ್ಷದಿಂದ ಮಾಡದಂಥ ಕಟ್ ಕನ್ವರ್ಷನಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ರು. ಅವರು ಮುಂದೆ ಹೋಗ್ಲಿಕ್ಕಲ್ಲ, ಹಿಂದೆ ಹೋಗ್ಲಿಕ್ಕಲ್ಲ, ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಪೂಡದಿಂದ ಆಗಿದೆ. ಇನ್ನಷ್ಟು ಕೆಲಸಗಳು ಅವರ ಜವಾಬ್ದಾರಿ ಅವರ ಮೇಲಿದೆ. ಎಲ್ಲರೂ ನಮ್ಮ ಇವರು ಅನ್ವರ್ ಕಾಸಿಮ್ ಆಗಲಿ, ನಿಹಾರ್ ಆಗಲಿ, ಮತ್ತು ಲ್ಯಾನ್ಸಿ ಮಸ್ಕರ್ ಇಂಜಸ್ ಮತ್ತು ಅಧಿಕಾರಿಗಳು ಕೂಡ ನಮ್ಮ ಗುರು ಅವರು ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್, ಅವರೆಲ್ಲ ಸಹಕಾರವನ್ನು ಕೊಡ್ತಾರೆ. ನಗರಸಭೆಯಿಂದ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಸಿಗುವ ಕಾರಣ ಇಂಥ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ಮುಖಾಂತರ ಇಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ಇನ್ನಷ್ಟು ಅಭಿವೃದ್ಧಿ ಪುತ್ತೂರಲ್ಲಿ ಆಗಲಿ, ನಿಮ್ಮ ಸಹಕಾರ ಮಾರ್ಗದರ್ಶನ ಇರಲಿ ಅನ್ನೋ ಮಾತನ್ನು ಹೇಳಿ, ಎಲ್ರಿಗೂ ಇವತ್ತು ಮಕ್ಕಳು ಬಂದಿದ್ದಾರೆ, NCC ಅವರು ಬಂದಿದ್ದಾರೆ, ನಮ್ಮ ಆರ್ಮಿ ಭಾರತವನ್ನು ದೇಶವನ್ನು ಕಾಯುವಂಥವರು ಎಲ್ಲ ರಿಟೈರ್ಡ್ ಆದವರು ನಮ್ಮ ಈ ಪುತ್ತೂರಿನವರೆಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಹಿರಿಯರು ಬಂಧುಗಳೆಲ್ಲ ಬಂದಿದ್ರಿ. ನಿಮ್ಮ ಶುಭ ಹಾರೈಕೆಗಳಿರಲಿ. ಪುತ್ತೂರಿನ ಅಭಿವೃದ್ಧಿಗಾಗಿ ನಾವೆಲ್ಲ ಜೊತೆ ಸೇರಿ ಕೆಲಸ ಮಾಡುವಂತ ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕೀ. ನೋಡ ಜೋರು ಹೇಳಿ ನೋಡ.
ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ. ಕೃತಜ್ಞತೆಗಳು ಮಾನ್ಯ ಶಾಸಕರಿಗೆ. 3 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಸಂತ ಫಿಲೋಮಿನ ಪದವಿ ಕಾಲೇಜಿನ NCC ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಕ್ವಿಕ್ ಮುಂದೆ ಬನ್ನಿ ಮಕ್ಕಳು. ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಒಂದು ಚಪ್ಪಾಳೆ. ಬಹಳ ಅದ್ಭುತವಾಗಿ ಪಥಸಂಚಲನದಲ್ಲಿ ತಂಡವನ್ನು ಮುನ್ನಡೆಸಿದ ಸಂತ ಫಿಲೋಮಿನ ಪದವಿ ಕಾಲೇಜಿನ NCC ಕೆಡೆಟ್ ವಿದ್ಯಾರ್ಥಿನಿ ಅಭಿನಂದನೆಗಳು. ಮುಂದಕ್ಕೆ ಸ್ಕೌಟ್ ಗೈಡ್ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ಹೊತ್ತು ತಂದಿರುವಂಥ ಮಾನ್ಯ ಲಿಟಲ್ ಫ್ಲವರ್ ಶಾಲೆಯ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅತ್ಯಂತ ತುರ್ತಾಗಿ ಬರಬೇಕು. ಅದಾದ ನಂತರ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಬ್ಯಾಂಡ್ ತಂಡ ಇಬ್ಬರೂ ಕೂಡ ಸಹಕಾರವನ್ನು ಕೊಟ್ಟಿದ್ರಿ. ಇಬ್ಬರು ತಂಡದ ಪ್ರತಿನಿಧಿಗಳು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದಾದ ನಂತರ ಸಂತ ಫಿಲೋಮಿನ ಪ್ರೌಢಶಾಲೆಯ ಆರ್ಮಿ ನೇವಿ 2 ತಂಡದ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಮಾನ್ಯ ಶಾಸಕರಿಂದ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸೊ ಪ್ಲೀಸ್, ಸಂತ ಫಿಲೋಮಿನ ಪ್ರೌಢಶಾಲೆ ನರೇಶ್ ಅವರ ನೇತೃತ್ವದಲ್ಲಿ 2 ತಂಡ ಇವತ್ತು ಭಾಗವಹಿಸ್ತಾ ಇದ್ದೀರಿ, ಗೌರವವನ್ನು ನೀಡುತ್ತಾ ಇದ್ದೇವೆ. ಮುಂದಕ್ಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ NCC ಕೆಡೆಟ್ ವಿದ್ಯಾರ್ಥಿ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆ ಬಳಿಕ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರಗೀತೆಯನ್ನು ಬ್ಯಾಂಡ್ ಮೂಲಕ ನುಡಿಸಿದ್ರು. ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ರಿ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದಾದ ನಂತರ ರಾಮಕೃಷ್ಣ ಶಾಲೆಯ ನೂತನ ಏರ್ಫೋರ್ಸ್ ತಂಡ ಪ್ರಪ್ರಥಮ ಬಾರಿಗೆ ಮೊನ್ನೆ ಗಣರಾಜ್ಯೋತ್ಸವ, ಅದಾದ ನಂತರ ಇವತ್ತು ರಾಷ್ಟ್ರಧ್ವಜದ ಉದ್ಘಾಟನಾ ಸಂದರ್ಭದಲ್ಲೂ ಸಹಕಾರವನ್ನು ಕೊಟ್ಟಿದ್ರಿ. ರಾಮಕೃಷ್ಣ ಪ್ರೌಢಶಾಲೆಯ ತಂಡದ ನಾಯಕಿ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅದಾದ ನಂತರ ನಮ್ಮ ನಾಡಗೀತೆಯನ್ನು, ಧ್ವಜಗೀತೆಯನ್ನು, ವಂದೇ ಮಾತರವನ್ನು ಅತ್ಯುತ್ತಮವಾಗಿ ಆಡಿದಂಥ ಲಿಟಲ್ ಫ್ಲವರ್ ಶಾಲೆಯ ಶಿಕ್ಷಕಿ ಶಿವಪ್ರಿಯ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಒಂದು ಧ್ವಜಸ್ತಂಭದ ನಿರ್ಮಾಣಕ್ಕೆ ಸಹಕಾರವನ್ನು ಕೊಟ್ಟಿರೋ ಕಾಂಟ್ರಾಕ್ಟರ್ ಅವರಿಗೆ ಒಂದು ಗೌರವವನ್ನು ನೀಡುವವರಿದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಈ ಒಂದು ಕಾರ್ಯಕ್ರಮವನ್ನು ಪಥ ಸಂಚಲನದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ದಯಾನಂದ ರೈ ಕೋರ್ಮಾಂಡ ಅವರು ವೇದಿಕೆಗೆ ಬರಬೇಕು, ಮಾನ್ಯ ಶಾಸಕರಿಂದ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಚಕ್ರಪಾಣಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಮತ್ತು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಶಿಕ್ಷಕರಾಗಿರುವ ಶ್ರೀಯುತ ದಾಮೋದರ್ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕಾಂಟ್ರಾಕ್ಟರ್ ಬಹಳ ಶಾಸಕರ ನಿರೀಕ್ಷೆಯಂತೆ ಕ್ಲಪ್ತ ಸಮಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ಒಂದು ವಿಶೇಷವಾದ ದೊಡ್ಡ ಚಪ್ಪಾಳೆ ಪ್ರೇಕ್ಷಕರ ವತಿಯಿಂದ ಬರಬೇಕು. ಕಲ್ಪನೆಯಂತೆ ಇವತ್ತಿನ ತಾರೀಕಿಗೆ ಅತ್ಯುತ್ತಮ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಸರ್ ತಮಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಶ್ರೀಯುತ ದಯಾನಂದರೇ ಕೋರ್ಮಂಡ, ಚಕ್ರಪಾಣಿ ಸರ್ ಮತ್ತು ದಾಮೋದರ್ ಸರ್ ದಯವಿಟ್ಟು 3 ಜನ ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮೊನ್ನೆಯಿಂದ ಇವತ್ತಿನ ತನಕ ಇದಕ್ಕೆ ಮಾನ್ಯ ಶಾಸಕರ ಜೊತೆ ಚರ್ಚೆಯನ್ನು ಮಾಡಿ ಅಮಳ ರಾಮಚಂದ್ರ ಅವರ ಜೊತೆ ಸೇರಿಕೊಂಡು ಬಹಳ ಅದ್ಭುತವಾಗಿ ಇವತ್ತು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಶ್ರೀಯುತ ಚಕ್ರಪಾಣಿ ಸರ್ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ಶ್ರೀಯುತ ದಾಮೋದರ್ ದೈಹಿಕ ಶಿಕ್ಷಣ ಶಿಕ್ಷಕರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ದಯಾನಂದರೇ ಕೋರ್ಮಂಡ ಅವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಧನ್ಯವಾದದ ಸಮರ್ಪಣೆಯನ್ನು ನಗರಸಭೆಯ ಆಯುಕ್ತರಾಗಿರುವಂಥ ಶ್ರೀಮತಿ ವಿದ್ಯಾ ಎಂ ಕಾಳೆ ಅವರು ಸಮರ್ಪಿಸಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಪುತ್ತೂರಿನ ನೆಲ್ಲಿಕಟ್ಟೆ ಈ ಒಂದು ಸ್ಥಳದಲ್ಲಿ 78 ಮೀಟರ್ ಉದ್ದದ ಒಂದು ಧ್ವಜಸ್ತಂಭ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಆಗಿರುವಂಥ ಈ ಧ್ವಜಸ್ತಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಡಾದ ಅಧ್ಯಕ್ಷರಾದಂಥ ಶ್ರೀ ಅಮಳ ರಾಮಚಂದ್ರ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪೂಡಾದ
ಎಲ್ಲ ಸದಸ್ಯರುಗಳಿಗೂ ಹಾಗೂ ಅಧಿಕಾರಿ ವೃಂದದವರಿಗೂ, ಹಾಗೆ ಗ್ಯಾರಂಟಿ ಯೋಜನೆ, ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಿಗೂ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಮುಖಂಡರಿಗೂ, ನಗರಸಭೆಯ ಮಾಜಿ ಸದಸ್ಯರಿಗೂ, ಹಾಗೆ ನಿವೃತ್ತ ಸೈನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ, ಇಷ್ಟೊತ್ತು ಆಕರ್ಷಕವಾದ ಪಥಸಂಚಲನದಲ್ಲಿ ಪಾಲ್ಗೊಂಡಂಥ ಶಾಲಾ ಮಕ್ಕಳಿಗೆ, ಮಾಜಿ ನಗರಸಭಾ ಸದಸ್ಯರಿಗೆ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿರುವಂಥ ನಮ್ಮ ಕಾಂಟ್ರಾಕ್ಟರ್ ಆದಂಥ ಶೆಟ್ರ್ ಅವರಿಗೆ ಎಲ್ಲರಿಗೂ ಕೂಡ, ಹಾಗೆ ನಮ್ಮ ಪೌರ ಕಾರ್ಮಿಕರನ್ನು ಇಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಸ್ವಚ್ಛತೆಯನ್ನು ಮಾಡಿಕೊಟ್ಟಿದ್ದಾರೆ ಸುತ್ತ ಈ ಒಂದು, ಹಾಗಾಗಿ ಅವರಿಗೂ ಕೂಡ, ಹಾಗೆ ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಇಲಾಖೆಯವರಿಗೆ, ಮೆಸ್ಕಾಮ್ ಅವರಿಗೆ ಎಲ್ಲರಿಗೂ ಕೂಡ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕರಿಸಿದ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಪಥಸಂಚಲನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ ದಯಾನಂದ ಕೋರ್ಮಂಡ ಅವರಿಗೆ ಗೌರವದ ಸ್ಮರಣೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.